ಇಸ್ಲಾಂ ಧರ್ಮದ ಪ್ರಚಾರಕರಾದ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 42ನೇ ವಂಶಸ್ಥರೊಬ್ಬರು ಪ್ರಧಾನಿ ಮೋದಿಯನ್ನು ತನ್ನ ಕಾರಿನಲ್ಲಿ ಕೂರಿಸಿ ಮ್ಯೂಸಿಯಂಗೆ ಹೋಗ್ತಾರೆ. ಈ ಒಂದು ಘಟನೆ ಎರಡೂ ಧರ್ಮಗಳ ಭಾವೈಕ್ಯತೆಯನ್ನು ಸೂಚಿಸ್ತಾ ಇದೆ. ಆದರೆ ನಮ್ಮ ಇಲ್ಲಿನ ಮೀಡಿಯಾಗಳ ಕಣ್ಣಿಗೆ ಇದು ಬೀಳ್ತಾನೇ ಇಲ್ಲ. ನಮ್ಮ ದೇಶದಲ್ಲಿ ಕುರ್ಆನ್ ಕಲಿಯದ ಅನ್ಎಜುಕೇಟೆಡ್ ಇಸ್ಲಾಂ ನಾಮಧಾರಿಗಳು ಹಿಂದೂ ಧರ್ಮವನ್ನು ದ್ವೇಷ ಮಾಡ್ತಾರೆ. ಅದೇ ರೀತಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡದ ಕೆಲವು ಹಿಂದೂ ನಾಮಧಾರಿಗಳು ಕೂಡ ಇಸ್ಲಾಂ ಧರ್ಮವನ್ನು ದ್ವೇಷ ಮಾಡ್ತಾರೆ. ಯಾರೋ ಉಗ್ರರು ಮಾಡಿದಂತಹ ನೀಚ ಕೆಲಸಕ್ಕೆ ಇಸ್ಲಾಂ ಧರ್ಮವನ್ನು ಎತ್ತಿಕಟ್ಟುವುದು, ಕಟಕಟೆಯಲ್ಲಿ ನಿಲ್ಲಿಸುವುದು ಎಷ್ಟು ಸರಿ ಹೇಳಿ? ಅದೇ ರೀತಿ ಹಿಂದುತ್ವದ ಹೆಸರಿನಲ್ಲಿ ಕೆಲವು ಹಿಂದೂಗಳು ಮಾಡುವಂತಹ ತಪ್ಪಿಗೆ ಇಡೀ ಹಿಂದೂ ಸಮುದಾಯವನ್ನು ದೂರುವುದು, ದ್ವೇಷ ಕಟ್ಟುವುದು ಎಷ್ಟು ಸರಿ ಹೇಳಿ ನೋಡೋಣ? ನಿಮ್ಮ ಅಭಿಪ್ರಾಯ ತಿಳಿಸಿ.